ಕೊರೋನಾದ ಆತಂಕದ ನಡುಟೆ ಲಾಕ್ಡೌನ್ ಸಡಿಲಿಕೆ ಆತಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಕಾಂಡೆ 7 ಗಂಟೆ ಇರ್ದು ಬೈಗೆ 7 ಗಂಟೆ ಮುಟ್ಟ ದಿನಸಿ ಪೇಪರ್ ಪೇರ್ ತರಕಾರಿ ಬೊಕ್ಕ ಹೆಚ್ಚಿನ ಅಂಗಡಿಗಳಿಗೆ ಅವಕಾಶ ಕೊಡ್ತೇರು. ಕೆಲಸಕ್ಕೆ ಪೋಪಿನಕ್ಲೆಗ್ಲ ಅವಕಾಶ ಉಂಡು. ಆಂಡ ಮಾಸ್ಕ್ ಧಾರಣೆ ಕಡ್ಡಾಯ. ಅಂತರ ಕಾತೊನ್ನ ಅವೆರ್ದಲ ಹೆಚ್ಚ ಅಗತ್ಯ. ಮಾತೆರ್ದಲ ಹೆಚ್ಚಿಗೆ ವೈನ್ ಶಾಪ್ಲೆದ ಓಪನ್ಗೆ ಅವಕಾಶ. ಇಂಚ ಮಾತಾ ರೀತಿಡ್ಲ ಜನಜೀವನ ಒಂಜೊಂಜೆ ಸಹಜ ಸ್ಥಿತಿಗೆ ಬರೊಂದುಂಡು. ಆಂಡ ಕೊರೋನಾದ ಪೋಡಿಗೆಲ ಉಂಡು. ಅಂಚನೆ ಅಂತರ್ ಜಿಲ್ಲೆಗ್ಲ ಅನುಮತಿ ಪಡೆವೊಂದು ಪ್ರಯಾಣ ಮಲ್ಪೆರೆ ಅವಕಾಶ ಉಂಡು. ತಲಪಾಡಿಡು ಕೇರಳಗೆ ಪೋಪಿನಕ್ಲೆನ ಮಲ್ಲ ಸಾಲೆ ತೋಜಿದು ಬತ್ತುಂಡು. ഫോൺ നമ്പർ ഇല്ലേ നമുക്ക് അവിടെ ചെല്ലുമ്പോൾ അതങ്ങോട്ട് റിപ്പോർട്ട് കൊടുക്കുന്ന ഫോൺ നമ്പർ കറക്റ്റായിട്ട് വേണം. ഒരേ നമ്പർ അയാൾ ഉപയോഗിക്കുന്ന ഫോണാണ്. ആ നമ്പറിലാണ് നമ്മ ഇതാകുക. ನಾವು ವರ್ಕ್ ಮಾಡೋದಾ? ಹೌದು. ಧರ್ಮಸ್ಥಳ ಸಂಸ್ಥೆ, ಧರ್ಮಸ್ಥಳ ಗ್ರಾಮಾದ್ರಿ ಯೋಜನೆಯಲ್ಲಿ. ಎಲ್ಲಿ ಕಾಸರಗೋಡು ಇದರಲ್ಲಿಯಾ? ನೀವೆಲ್ಲಿಯವರು? ನಮ್ಮದು ಕಾರ್ಕಳ ತಾಲೂಕು. ಕಾರ್ಕಳ ತಾಲೂಕು. ಇದು ಫಸ್ಟ್ ಈಗ ನೀವು ಕ್ರಾಸ್ ಆಗೋದು ಈಚೆ ಇವತ್ತು ಪರ್ಮಿಷನ್ ಕೊಡ್ತಾರಂತೆ? ಅಡ್ಮಿಷನ್ಗೆ അപ്ലൈ ಮಾಡಿದ್ದೇವೆ. പാസിಗೆ ഞങ്ങൾ നേരത്തെ കൊടുത്ത് എൻട്രി ಮಾಡ್ಕೊಂಡು ಇನ್ನು ಮುಂದೆ അതിനകത്ത് എൻ്റെ അച്ഛനും അമ്മയും അതായത് നിങ്ങളോട് വരാൻ പറഞ്ഞു. ടിക്കറ്റ് രജിസ്റ്ററാവും. ವಿದ್ಯಾರ್ಥಿಗಳು ಅಗತ್ಯ ಕೆಲಸದಾಗ್ಲು ತಂಕ್ಲನ ಊರುಗು ಪೋಪಿನಕ್ಲೆಗ್ ಕೇರಳ ಸರ್ಕಾರ ಅವಕಾಶ ಕೊಡ್ತುಂಡು. ಮೊಕ್ಲನ ಸ್ಕ್ರೀನಿಂಗ್ ಪರೀಕ್ಷೆ ಮಲ್ತದು ಪುದರು ವಿಳಾಸ ನಂಬರ್ ಗಾಡಿ ಸಂಖ್ಯೆಯನ್ನು ಪಡೆಯೊಂದು ಮೊಕ್ಲನ್ನು ಕಡಪುಡೊಂದುಲ್ಲೇರು. ಆಂಡ ಇಂಚಿಗೆ ಕರ್ನಾಟಕಗೆ ಪ್ರವೇಶ ಆನಗ ಮಾತ್ರ ಮಾತಾ ರೀತಿದ ಅನುಮತಿ ಪತ್ರ ದಾಖಲೆಯನ್ನು ಪರಿಶೀಲನೆ ಮಲ್ತದು ಆತ ಅನಿವಾರ್ಯ ಪಂಡದು ತೋಜಿನ ಮಾತ್ರ ಬಿಡ್ಪೇರು. ಇಂದೆಟ್ಲ ಕೆಲವು ಸರ್ತಿ ಪೊಲೀಸ್ ಅಧಿಕಾರಿಗಳ ನಡುಟ್ಲ ಒಂತೆ ಗೊಂದಲು ಇತ್ತುಂಡು. ಅನುಮತಿ ಪತ್ರ ಇತ್ತಂಡ ಬುಡೋರಿ ಪಂಡದು ಓರಿ ಪಂಡ ಏರೆಲ್ಲ ಬುಡಿಯರಿ ಇಜ್ಜಿ ಪನ್ಪಿನವು ನನುರಿ ಅಧಿಕಾರನ ಪಾತೆರ. ಇಂದಿರ್ದ ಹತ್ರ ಜನಗಳು ಗೊಂದಲಡಿ ಇತ್ತೇರು. ಇಂದಕ್ಕೆ ಏರಡ ಪರಿಹಾರ ಪಂಡದು ಮಾತ್ರ ಅರ್ಥ ಆವಂದಿಚ್ಚಾಂಡು. ಅಲ್ಲಿ ಹೋಗಿ ಕ್ವಾರಂಟೈನ್ ಅವನಿಗೆ ಈಗ ನಾನು ಹೇಳೋದೇನೆಂದರೆ
ನೇರವಾಗಿ ಎಲ್ಲಿ ಹಿಡಿಬಾರ್ದು ಸೀದಾ ಹೋಗ್ಬೇಕು. ಅಲ್ಲಿ ಹೋಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಹೋಗ್ಬೋದಾ ಸರ್? ಪಕ್ಕ ಅಲ್ಲಿದ್ದು ತಗೊಂಡಿದ್ದಾನೆ, ನಮ್ಮ ಕರ್ನಾಟಕದ ತಗೊಂಡಿದ್ದಾನೆ ಸಾಕು. ಕಾಸರಗೋಡು ಬೇಲದ 91 ವರ್ಷ ಪ್ರಾಯದ ಅಜ್ಜಿ ಫ್ಲೋರಿನ್ ಡಿಸೋಜ ಕಿನ್ನಿಗೋಳಿ ಪಕ್ಷಿಕೆರೆತ ತನ್ನ ಮಗಲಿನ ಇಲ್ಲಡೆ ಬತ್ತಿನಾರು ಪೀರಪೋಯರ ಒಂದೇ ಭಾಗಿಯಾದಿದ್ದರು. ಇತ್ತೆ ಅಂತರ್ ಜಿಲ್ಲೆದ ಅವಕಾಶನ ಅನುಮತಿ ಪಡೆಯೊಂದು ಅರೆನು ತಲಪಾಡಿರದು ಕೇರಳ ಗಡಿದಂಚಿ ಕಡಪುರದು ಕೊರಿಯರು. ಅಜ್ಜಿ ದೂರ ಬಾಯ್ರೆ ತಲಪಾಡಿ ಮುಟ್ಟ ಇಂಬೆರೆನು ರಿಕ್ಷಾಡು ಲೆತೊಂದು ಬತ್ತಿನ ಮಗಲು ಅಲ್ಪ ಪೊಲೀಸೇರ್ನ ಬೊಕ್ಕ ಉದ್ಯಾವರ ಮಾಡ ಶ್ರೀ ಅರಸು ಕ್ಷೇತ್ರದ ಆಡಳಿತ ಮೊಕ್ತೇಸರರು ಸಮಾಜ ಸೇವಕರು ಶ್ರೀ ದಯಾಕರ್ ಮಾಡ ಇಂಬೇರ್ನ ಸಹಕಾರಡು ಕಾಸರಗೋಡು ಬೇಲದಂಚಿಗು ಕಡಪುರದು ಕೊರಿಯರೆ ವ್ಯವಸ್ಥೆ ಮಾಡ್ತಾರೆ. ಓವರ್ಪುಂಡು ಭಾಷೆ ಮಲಯಾಳ ತುಳುವರ್ಪಣ ಇವರು ದೂರ ಪೋಯರೆ ಪುಳ್ಳಿನಾಡಿಗೆ ಓಳು ಇಲ್ಲಿ ಬೇಳತ್ತೆ ಬೇಳ ಅನ್ನ ಇಲ್ಲಿ ಬೇಳಾಗ ಪೋಯರೆ ಅಂದ ನಡತ್ತೊಂದು ಅಂಚ ಒಂಜಿ ರಿಕ್ಷಾದ ಬತ್ತೇರಿ ಇಡಗಿ ಇತ್ತ ಅಕ್ಕಲ್ನ ಫ್ಯಾಮಿಲಿ ದಕ್ಕಲ್ ಬರೋದಿಲ್ಲ ಅಂಚ ಯಾನು ಒಂಜಿ ಹೆಲ್ಪ್ ಮಲ್ಪರೆ ಬಡದು ಬರ್ತಾರೆ ಪಾಪ ತಾಳ ತೀರಜ್ಜಿ ನಡಪೇನ ತೀರ ಅಂಚ ಪೊಂಜು ಪಂಡ ಒಂಜ ಈ ಲಾಕ್ಡೌನ್ ಅದು ಅಲ್ಪ ಓಳಮ್ಮ ಬಾಕಿ ಆತೀರಿ ಪಕ್ಷಿ ಕೆರೆಟ್ಟು ಬಾಕಿ ಅದು ಇತ್ತೇರಿ ಅದಕ್ಕೆ ಇಡಮಟ್ಟ ಬಿಡಿ ಇರುತ್ತೆ ಅದೇ ನಮ್ಮ ಕೇರಳ ಇದು ಬಾರ್ಡರ್ ಪಾಸ್ ಮಾಡ್ತಾರೆ ಬರೋದು ಏನಂತ ಉಂಟು ಯಾಕಂದ್ರೆ ಗಾಡಿ ಬರೋದೊಂದು ಆಯ್ಕೆ ಬೋಡ್ತಿನ ವ್ಯವಸ್ಥೆ ಅಲ್ಪ ಆ ಜನ ಮಂತದೇ ಬರೋದು ಪಾಸದ ಪೂರ ವ್ಯವಸ್ಥೆ ಆಯ್ತು ಪಾಸ್ ಮಾತ್ರ ವ್ಯವಸ್ಥೆ ಮಂತು ಆ ಪಾಸ್ ಮುಖಾಂತರ ಒಬ್ಬಳು ದಾಳ ಇಂದು ಹತ್ತು ಈ ಒಂಜಿ ತೀರುಜಿ ಅಂದ್ರೆ ಒಂಜಿ ಬೇಗ ಒಂಜಿ ಮಲ್ಪೇರು ಅಂದ್ರೆ ಒಂಜಿ ಪ್ರಾಯದವರಿಗೆ ಬೇಗ ಮಲ್ಪೋದ್ರಿಂದ ಒಂಜಿ ಎಂಕಲ್ ಒಂಜಿ ಇನ್ನೊಂದು ಅಂದ್ರೆ ಮಲ್ಪೇರು ಅಲ್ಪ ಇಲ್ಲ ತುಂಬ ತಲಪಾಡಿ ಸ್ನೇಹಾಲಯ ಸೇವಾಶ್ರಮದ ಜೋಸೆಫರು ತನ್ನ ಆಂಬ್ಯುಲೆನ್ಸ್ ಇಂಬೆರೆನು ಇಂಚಿರ್ದು ಅಂಚಿದ ಕೇರಳ ಗಡಿಮುಟ್ಟ ಬುಟ್ಪನ ವ್ಯವಸ್ಥೆ ಮಲ್ತೇರು. ಅಲ್ಪಾರ್ದು ಇಂಬೇರ್ನ ಮಗೆ ಬತ್ತದು ಲೆತೊಂದು ಪೋಪೇರ್ ಪಂಡದು ಶ್ರೀಮತಿ ಫ್ಲೋರಿನ್ ಡಿಸೋಜರಿನ ಮಗಲ್ ತೆರಿಪಾಯರು. ಅವಳು ಉಲಾಯ್ ಕುಲ್ಲಲೆ ಉಲಾಯ್ ಬತ್ರ 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 ಬಲೆ ಇದು ಕಷ್ಟ ಪಂಡದು ಹಣ ಕೊಡ್ತೊಂಡು ಬೇರೆ ಪಂಡದ ಬಲೆ ಹೋಲ್ಕುಲ್ಲ ಅದಕ್ಕೆ ನೋಡ ಅದು ಮಾತ್ರ ಎಂಜಿನ ಪುದರ್ ಎಂಜಿನರ್ನ ಫ್ಲೋರಿನ್ ಡಿಸೋಜ ಫ್ಲೋರಿನ್ ಡಿಸೋಜ ಏತು ಪ್ರಾಯ ಏತು ಪ್ರಾಯ 91 91 ಏತ್ ದಿನ ಆಡಾರು ಇಂಚು 7 ತಿಂಗಳ ಇಂಚು ಬರ್ತದೆ ಅವ್ರು ಕೊಡಿದೆ ಇಂದು ಇಂಚಿರ್ದು ಅಂಚಿ ಪೋಪಿನಕ್ಲಿನ ಚಿತ್ರಣ ಆಂಡ ಅಂಚಿರ್ದು ಇಂಚಿ ಬರ್ಪಿನಕ್ಲಿನ ಚಿತ್ರಣ ನನೊಂಜಿ ರೀತಿ ಉಪ್ಪಾಳಡು ಕೂಲಿ ಬೇಲೆ ಮಲ್ತೊಂದಿತ್ತಿನ ಕುಟುಂಬ ಒಂಜಿ ನಡತೊಂದೆ ತಲಪಾಡಿ ಮುಟ್ಟ ಬತ್ತದು ಅಲ್ಪ ಇಂಚಿ ಬರಿಯರ ಆವಂದೆ ತಿಕ್ಕಲ್ದೇರು ಮೊಕ್ಲು ಹುಬ್ಬಳ್ಳಿ ಮುಂಡಗೋಡು ದಕ್ಲು ಪಂಡದು ಅಕ್ಲಿನ ಪಾತೆರಡು ತೆರಿಂಡು. ಎಲ್ಲಿಂದ ಬಂದದ್ದು ನೀವು? ನಾವು ಉಪ್ಪಳದಿಂದ ಬಂದಿದ್ದು ಸರ್. ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ? ಅಲ್ಲೇ ತೋಟದ ಕೆಲಸ ಮಾಡ್ತಿದ್ವಿ ಸರ್. ಊರು ಯಾವುದು ನಿಮ್ಮದು? ಊರು ಮುಂಡಗೋಡು ಹತ್ರ ಕಾತೂರು ಆಲಳಿ ಸರ, ಗ್ರಾಮ ಆಲಳಿ.
ನೀವು ಉಪ್ಪಳದಿಂದ ಹೇಗೆ ಬಂದ್ರಿ ಇಲ್ಲಿವರೆಗೆ? ನಡ್ಕಂತ ಬಂದಿದ್ದು ಸರ್ ನಾವು, ನಡ್ಕಂತ ಬಂದ್ವಿ ಇಲ್ಲಿಗೆ. ನಿಮ್ಗೆ ಅಲ್ಲಿ ಯಾರು ಹೇಳಿಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಹೇಳಿ? ಏನು ಹೇಳಿದ್ರಿ, ಎಲ್ಲ ಹೇಳಿದ್ರು. ನಮ್ಮ ಕಡೆ ದುಡ್ಡು ಇರಲಿಲ್ಲ, ಊಟ ಇರಲಿಲ್ಲ, ಏನಿಲ್ಲ. ಸುಮ್ಮನೆ ಹಂಗೆ ನಡೆದು ಸುಮ್ಮನೆ ಬಂದಿದ್ರಿ. 4 ಗಂಟೆ ರಾತ್ರಿಗೆ ಬಿಟ್ಟಿದ್ರಿ. ಅಲ್ಲಿಂದ ಎಲ್ಲ ಆನೆ ಅಲ್ಲೇ ರೆಸ್ಟ್ ಮಾಡ್ಕೊಂತ ಬಂದಿದ್ರಿ. ಮತ್ತೆ ವಾಪಸ್ ಹೋಗ್ಬೇಕಂದ್ರೆ ಕಾಲು ನೋವು ಬಂದ್ಬಿಟ್ಟವು ಸರ್. ನಾವು ಎಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಬಸ್ಸುಂಡಿ ಊಳೂರು ಮಟ್ಟ ಮಂಡಲ ಬೇಕಲ್ಲ ಕೇಸಾಡಿ ಮಟ್ಟ ಬಸ್ ಅಂಚನೆ ಕುಂಬ್ಳೆರ್ದು ಬೈದಿನ ಸುಮಾರು 14 ಜನಲ ತಲಪಾಡಿ ಪೆಟ್ರೋಲ್ ಬಂಕ್ ಕೈತಳ್ಳು ಇಂಚಿ ಬರಿಯರ ಆವದ್ದೆ ತಿಕ್ಕಲ್ದೇರು ಮೊಕ್ಲಿನ ಪಾತೆರ ಇಂಚ ಉಂಡು. ಎಲ್ಲಿಂದ ಬಂದವರು ನೀವು? ಹಾಂ, ಹೇಗೆ ಬಂದ್ರಿ ಕುಂಬಳೆಯಿಂದ? ನಡ್ಕೋತ. ನಿಮ್ಗೆ ಗೊತ್ತಿಲ್ಲ ಈಚೆಂದ ಆಚೆ ಹೋಗ್ಲಿಕ್ಕೆ? ಅಂದ್ರೆ ಬಂದಿದ್ರು ಸರ, ನಮಗೆ ಅಂಥದ್ದು ತಿನ್ನಕ್ಕೆಲ್ಲ ಏನಿಲ್ಲ. 1.5 ತಿಂಗಳು ಕುತ್ಕೊಂಡು ಏನು ತಿನ್ನು ನಾವು ಮನೆಯಲ್ಲಿ. ದೊಡ್ಡ ದೊಡ್ಡ ಜನ ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊತಿದ್ದಾರೆ. ನಮ್ಮಂಥ ಬಡ ಜನರಿಗೆ ಅಮಾಯಕರಿಗೆ ಹಾಳು ಮಾಡ್ತಾ ಇದ್ದಾರೆ ಇವರೆಲ್ಲ. ನಾವು ಏನು ತಿನ್ಬೇಕು ಹೇಳಿ? ಅಲ್ಲಿ ಏನು ಕೆಲಸ ಇಲ್ವಾ ನಿಮಗೆ? ಕೆಲಸ 1.5 ತಿಂಗಳಿಂದ ಎಂಥದ್ದು ತಿಂದಿಲ್ಲ. ಎರಡು ತಿಂಗಳಾಗಿತ್ತು ಮತ್ತೆ ಕೂತ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಹೇಳಿದ್ರ? ಆದ್ರೂ ಇವರು ಇಲ್ಲಿ ಆಡಳಿತ ಹೇಳ್ತಿದ್ದಾರೆ. ಎಲ್ಲ ದೇಶದ ಜನ ಹೊರ ಕಳಿಸಿದ್ದಾರೆ. ನಮ್ಮ ದೇಶದ ಜನ ಕರ್ನಾಟಕದವ್ರನ್ನ ಯಾಕೆ ಕಳಿಸ್ತಾ ಇದ್ದಿಲ್ಲ ಇವರು? ಎಷ್ಟು ಜನ ಇದ್ದೀರಿ ನೀವು? 7 ಜನ ಬರ್ರಿ ಅಲ್ಲಿ ಫೋಟೋದಾಗ ಹೋಗತ್ರಿ. ನೀವೆಲ್ಲ ಎಲ್ಲಿಂದ? ನೀವು ಸಹ ಎಲ್ಲಿಂದ? ಒಂದೇ ಕಡೆ ಅವರ? ಇಲ್ಲ ಒಂದೇ ಕಡೆ, ಬೇರೆ ಬೇರೆ ಕಡೆ. ನೀವಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ? ಎಷ್ಟು ಸಮಯ ಆಯ್ತು ಅಲ್ಲಿದ್ದು ನೀವು? ನಾನು ಹೋಗಿ ಒಂದು ಸುಮಾರು ದಿನ ಆಯ್ತು. ಅಲ್ಲಿ ಅವರು ಇಲ್ಲಿ ಹೇಳಿದ್ರೆ ಕೂತ್ಕೊಳ್ಳಿಕ್ಕೆ? ಮೊಕ್ಲಿನ ಮಾತ ತಲಪಾಡಿ ಕೈತಲ್ದ ಆಶ್ರಮಡು ಕುಲ್ಲಾವನ ವ್ಯವಸ್ಥೆಯನ್ನು ಸ್ಥಳೀಯ ಸಮಾಜ ಸೇವಕರು ಮುತ್ತಲಿಬ್ ಪ್ರವೀಣ್ರನ ತಂಡದಗಳು ಅವಕಾಶ ಮಲ್ತೇರು. ಈಗ ಅಲ್ಲಿ ಏನೋ 5-6 ಜನ ಇದ್ದಾರಂತ ಅಲ್ಲಿ. ಈಗೆಲ್ಲ 26 ಜನ ಆದರೆ ಅಲ್ಲಿ ಕೂಡಿರೋದಲ್ಲಿ ಬಸ್ ಬಂದು ಮಾಡ್ತಾರೆ. ಇವರು ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ದಾರೆ. ಯಾರು? ಪೊಲೀಸವರು ಮಾತಾಡ್ಕೊಂಡು ನಿಮಗೆ ಇವತ್ತು ಊಟದ ವ್ಯವಸ್ಥೆಯಲ್ಲಿ ಯಾರಾದ್ರು ಮಾಡ್ತಾರೆ, ನಿಮ್ಗೆ ಎದುರುಬೇಡಿ. ಒಂದು ದಿವಸ ಅಲ್ಲ, 3 ಹೊತ್ತಿನ ಊಟ. ಅವ್ರು ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ ಊಟ ಎಲ್ಲ ಇಲ್ಲಿ ಕೊಡ್ತಾರೆ ನಿಮಗೆ. ಊಟಕ್ಕೆ ಎರಡು ದಿವಸ ನೀವು ಕ್ಲಿಯರ್ ಆಗಿ ಇಲ್ಲಿರಿ. ಮತ್ತೆ 26 ಜನ ಬರೆದು ಬಿಡ್ತಾರೆ. ಕೊರಲೆ ಅಲ್ಲ, ಅಲ್ಲಿ 4 ಜನ ಇದ್ದಾರೆ ಸರಿ. ಪೊಲೀಸರು ಬೊಕ್ಕ ಮೊಕ್ಲು ಸೇರೊಂದು ಜೋಕ್ಲೆಗ್ ಒಂಜಾತು ಬಿಸ್ಕೆಟ್ ಚಕ್ಕುಲಿ ತಿಂಡಿ ತೆನಸ್ನು ದೆತ್ತು ಕೊರ್ದು ಉರಿ ದೊಂಬುದ ತಂಕ್ರನ ಕರ್ತವ್ಯದ ನಡೋಟ್ಲ ಮಾನವೀಯತೆಯನ್ನು ತೋಚಾಯರು. ಮಕ್ಕಳಿಗೆಲ್ಲ ಮತ್ತೆ ಊಟ ಎಲ್ಲ ಅಲ್ಲಿ ಉಂಟು ನಿಮಗೆ. ಎಲ್ಲರಿಗೂ ಊಟ ಅಲ್ಲಿ ಉಂಟು. ಎಲ್ಲರೂ ಇದು ಮಾಡ್ಕೊಂಡು ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೆ ಮಕ್ಕಳಿಗೆಲ್ಲ ಕೊಡಿ ಅದು. ನೀವು ಉಪ್ಪಳದಿಂದ ಬಂದವರು. ನೀವು ಯಾವ ಊರಿಗೆ ಹೋಗ್ಲಿಕ್ಕೆ? ಸಿರ್ಸಿಯಾ? ಅದೇ ರೂಟಲ್ಲಿ ಹೋಗುದು. ಇವತ್ತೊಂದು ದಿವಸ ಇವರ ಜೊತೆ ಇರ್ಕೊಳ್ಳಿ. 26 ಜನ ಆಗ್ಬೇಕು ಇಲ್ಲಿ ಹೋಗುವ ಒಂದು ಬಸ್ಸಲ್ಲಿ ಬಿಡ್ಲಿಕ್ಕೆ. ಶಾಲೆಯಲ್ಲಿ ಇವರ ಜೊತೆ ಇರ್ಕೊಂಡು ನಾಳೆ ಸಂಜೆ ಹೋಗುವಂತ, ನಾಳೆ ಇಲ್ಲದ್ರೆ ನಾಳಿದ್ದು ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಇವರು ಪೊಲೀಸರೆಲ್ಲ ಸೇರಿಕೊಂಡು ಇವರ ಜೊತೆ ನಾಳೆ ನೀವು ಹೋಗ್ಬೋದು. ಬೇರೆ ಕ್ಯಾರಪಲ್ಲಿ ಯಾರಾದ್ರೂ ಇಲ್ಲ, ನೀವೇ 4 ಜನಲ್ಲ, ಇವರ ಜೊತೆ ಹೋಗಿ. ಅವ್ರು ಬಿಡ್ತಾರೆ, ಇಲ್ಲಿ ಬಿಡ್ತಾರೆ.